ಯಾವುದೇ ಕಂದಕಗಳು ಯಾವುದೇ ಧರ್ಮಗಳ ನಡುವೆ ಬೇಡ ಅನ್ನುವಂಥದ್ದು ಮಾತ್ರ ನಮ್ಮ ಭಿನ್ನ. ಒಂದು ದೂರವಾಣಿ ಕರೆ ಇದೆ. ಹಲೋ. ಹಲೋ. ಎಸ್ ಹೇಳಿ ಸರ್. ಹಲೋ. ಎಸ್ ಹೇಳಿ ಸರ್, ನಾನು ಅಜಯ್ ಅಂತ. ಎಸ್ ಹೇಳಿ ಸರ್, ಏನಿಲ್ಲ ನಿಮ್ ಧರ್ಮ ಬಗ್ಗೆ ಅಂದ್ರೆ ಸರ್ ನೀವು ಇಷ್ಟೊಂದು ಮಾತಾಡ್ತಾ ಇದ್ದೀರಲ್ಲ ಸರ್. ಹೇಳಿ ಸರ್, ನಿಮ್ ಬಗ್ಗೆ ನಿಮ್ಗೆ ಭಯ ಇಲ್ವಾ ಸರ್? ಏನು ಸರ್? ನಿಮ್ ಬಗ್ಗೆ ನಿಮ್ಗೆ ಭಯ ಇಲ್ವಾ ಸರ್? ಯಾಕಂದ್ರೆ ಯಾರಾದ್ರೂ ನಿಮ್ಗೆ ಏನಾದ್ರು ಹೆಚ್ಚು ಕಡಿಮೆ ಮಾಡಿದ್ರೆ ಅಂತ ಅಷ್ಟೇ. ಓಕೆ, ಹಾಂ, ಅಷ್ಟೇ ನಾನ್ ಕೇಳ್ತಾ ಇರೋದು ಅಷ್ಟೇನೆ. ಯಾಕಂದ್ರೆ ನೀವು ಒಳ್ಳೇದ್ ಕೆಲಸ ಮಾಡ್ತಾ ಇದ್ದೀರಾ, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಬಟ್ ಏನಾದ್ರೂ ನೀವು ನಿಮ್ಗೆ ಏನಾದ್ರೂ ನನ್ಗೆ ಅದ್ ಭಯ ಅಷ್ಟೇ ಸರ್. ಖಂಡಿತ ಖಂಡಿತ. ಬಟ್ ಸಮಾಜದ ಜಾಗೃತಿಗೋಸ್ಕರ ಒಬ್ಬ ಪತ್ರಕರ್ತ ಪ್ರಶ್ನೆಯನ್ನ ಮಾಡುವಂಥದ್ದು ತಪ್ಪಲ್ಲ, ನಿಜ. ಇಲ್ಲ ಇಲ್ಲ ಸರ್, ನಿಮ್ದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಭಯ ಅನ್ನೋದು ಎಲ್ರಿಗೂ ಇರುತ್ತೆ ಅಲ್ವಾ ಸರ್? ಖಂಡಿತ ಖಂಡಿತ ಅಲ್ವಾ ಸರ್? ಬಟ್ ಖಂಡಿತ ಅಜಯ್ ಅವರೇ, ತಾವು ಹೇಳಿರೋ ಪ್ರಕಾರ ಭಯ ಅನ್ನುವಂಥದ್ದು ಇದೇ ಇರುತ್ತೆ. ಬಟ್ ನನ್ನ ಮನೆಯ ಹೆಣ್ಣು ಮಗಳಿಗೂ ಕೂಡ ಇದೇ ಪರಿಸ್ಥಿತಿ ಬಂದಾಗ ನಾನು ಕೂಡ ಇದೇ ರೀತಿಯಾಗಿ ಇನ್ನೊಂದು ಮಾಧ್ಯಮದ ಮುಂದೆ ಹೋಗಿ ನಿಂತುಕೊಳ್ಳುವಂತಹ ಪರಿಸ್ಥಿತಿ ನನಗೂ ಅಥವಾ ನನ್ನ ಮನೆಯವರಿಗೂ ಬರಬಾರದು, ಅಥವಾ ನನ್ನ ಪಕ್ಕದ ಮನೆಯವರಿಗೂ ಕೂಡ ಬರಬಾರದು ಸುದ್ದಿಯನ್ನ ಬಿತ್ತರ ಮಾಡಲೇಬೇಕಾಗುತ್ತೆ. ನಾನು ಹಲವಾರು ವಿಷಯಗಳನ್ನು ನೋಡ್ತಾ ಇದ್ದೀನಿ, ಟಿವಿಯಲ್ಲಿ ನೋಡ್ತಾ ಇದ್ದೀನಿ. ಯಾಕಂದ್ರೆ ಯಾರೋ ಇಲ್ಲಿ ದೊಡ್ಡವರು ಯಾವ್ದೋ ಕೈವಾಡ ಇರುತ್ತೆ, ನಿಮ್ಗೆ ಅರ್ಥ ಆಗುತ್ತೆ. ಖಂಡಿತ ಖಂಡಿತ ಅಲ್ವಾ ಸರ್? ಖಂಡಿತ ಖಂಡಿತ ಕೈವಾಡ ಇರುತ್ತೆ ಸರ್. ನಿಮ್ಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಥ್ಯಾಂಕ್ ಯು ಸರ್. ಐ ಮೀನ್ ನಮ್ಮ ಬಗ್ಗೆಯೂ ಕೂಡ ಕಾಳಜಿಯನ್ನು ಇಟ್ಟಿದ್ದೀರಾ. ಬಟ್ ನಮಗೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ದೇಶದ ಹೆಣ್ಣು ಮಗಳ ಮೇಲೂ ಕಾಳಜಿ. ಆಕೆ ಹಿಂದೂ ಅನ್ನುವಂಥದ್ದು ಮಾತ್ರ ಅಲ್ಲ, ಆಕೆ ಯಾವುದೇ ಧರ್ಮಕ್ಕೆ ಸೇರಿದವಳಾದರೂ ಕೂಡ ಆಕೆಯ ಮೇಲೆ ಕಾಳಜಿಯನ್ನು ಇಡ್ತೇವೆ. ಬಿಕಾಸ್ ನಾವು ಸಮಾಜದ ಸುದ್ದಿಗಳನ್ನು ಬಿತ್ತರ ಮಾಡ್ತೇವೆ, ನಮ್ಮ ಮನೆಯ ಸುದ್ದಿಗಳನ್ನೆಲ್ಲ ಬಿತ್ತರ ಮಾಡುವಂಥದ್ದು. ಸೊ ಸಮಾಜದ ಸುದ್ದಿಗಳನ್ನು ಬಿತ್ತರ ಮಾಡುವಂಥ ಸಂದರ್ಭಗಳಲ್ಲಿ ತುಂಬಾ ರೆಸ್ಪಾನ್ಸಿಬಿಲಿಟಿ ಆಗಿ ಸಮಾಜಕ್ಕೆ ಬೇಕಾದಂಥ ಸುದ್ದಿಗಳನ್ನು ಬಿತ್ತರ ಮಾಡುವಂಥದ್ದು ನಮ್ಮ ಜವಾಬ್ದಾರಿ ಕೂಡ ಆಗಿರುತ್ತೆ. ಓಕೆ, ಸೊ ಇದು ಇವತ್ತಿನ ಮೊದಲ ವಿಚಾರಗಳು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಬೆಳವಣಿಗೆಗಳು ಮುಂದಕ್ಕೆ ಏನಾಗುತ್ತೆ ಅದರ ಅಪ್ಡೇಟ್ಗಳನ್ನು ನೀಡ್ತೀವಿ. ಅದ್ರ ಜೊತೆಗೆ ಇನ್ನಾದರೂ ಪ್ರತಿಯೊಂದು ಮನೆಯ ತಾಯಂದಿರು ಅಥವಾ ಪೋಷಕರು ತಮ್ಮ ಮಕ್ಕಳನ್ನು ಯಾವ ರೀತಿ ಬೆಳೆಸಬೇಕು ಅನ್ನುವಂಥದ್ದನ್ನು ನಾವು ಹೇಳಿಕೊಡಬೇಕಾದಂಥ ಅನಿವಾರ್ಯತೆಗಳು, ಅದರ ವಿಚಾರವಾಗಿ ತಾವುಗಳೇ ನೋಡಿಕೊಳ್ಳಿ ಅಂತ ಹೇಳ್ತಾ, ನಮ್ಮ ಟಿವಿ ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ.